ಒಂದು ಕಡೆ ಮೀನುಗಾರಿಕೆಯೇ ಮುಖ್ಯ ಕಸುಬಾಗಿ ನಂಬಿಕೊಂಡ ಮೀನುಗಾರರು, ಇನ್ನೊಂದೆಡೆ ಅಕ್ರಮ ಮರಳುಗಾರಿಕೆಯಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇರುವ ನದಿ ತೀರದ ಜನತೆ. ಈ ಎಲ್ಲ ಸಮಸ್ಯೆಯಿಂದಾಗಿ ಉದ್ಯೋಗವಿಲ್ಲದೆ ಜೀವನ ನಡೆಸಲು ಕಷ್ಟಪಡ್ತಾ ಇರುವ ಮೀನುಗಾರರ ಕುಟುಂಬ. ಅಷ್ಟಕ್ಕೂ ಈ ಸಮಸ್ಯೆ ಇರೋದಾದ್ರೂ ಎಲ್ಲಿ? ಈ ವರದಿ ನೋಡಿ. ಮಂಗಳೂರಿನ ಫಲ್ಗುನಿ ನದಿಯಲ್ಲಿ ಅನಧಿಕೃತವಾಗಿ ಮರಳು ತೆಗಿತಾ ಇದ್ದು, ಇದರಿಂದಾಗಿ ನದಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುವವರಿಗೆ ಬಹುದೊಡ್ಡ ಸಮಸ್ಯೆ ಬಂದೊದಗಿದೆ. ಗುರುಪುರದಿಂದ ಉಳ್ಳಾಲ ತನಕ ಮೀನುಗಾರಿಕೆಯನ್ನೇ ಮಾಡಿ ಜೀವನ ನಡೆಸ್ತಾ ಇರುವ ಸುಮಾರು 500ಕ್ಕೂ ಹೆಚ್ಚು ನದಿ ತೀರದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ನದಿಯಲ್ಲಿ ಅಕ್ರಮವಾಗಿ ಮರಳು ತೆಗಿತಾ ಇರೋದ್ರಿಂದ ಮೀನುಗಾರಿಕೆಗೆ ತೊಂದರೆಯಾಗಿದೆ. ಮರಳು ತೆಗೆದು ದೊಡ್ಡ ದೊಡ್ಡ ಹೊಂಡೆಗಳು ಗೋಚರವಾಗಿದ್ದು ಅಪಾಯದ ವಲಯವಾಗಿ ಮಾರ್ಪಟ್ಟಿದೆ. ಫಲ್ಗುನಿ ನದಿಯನ್ನ ನೆಚ್ಚಿಕೊಂಡು ಮೀನುಗಾರಿಕೆ ನಡೆಸ್ತಾ ಇರುವ ಅದೆಷ್ಟೋ ಮಂದಿಗೆ ಇದೀಗ ಆತಂಕ ಶುರುವಾಗಿದೆ. ಈ ರೀತಿ ನದಿಯಿಂದ ಮರಳು ತೆಗೆದ್ರೆ ಮೀನುಗಾರಿಕೆಯನ್ನ ಮಾಡುವುದು ಹೇಗೆ ಎಂಬ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ಈ ರೀತಿಯ ಮರಳುಗಾರಿಕೆ ಅಂದರೆ ಇವರು ನಿಜವಾಗಿಯೂ ನಾವು ಮುಂಚೆ ಎಲ್ಲ ಜಲ್ಲಾಕಿ ಸಾಧಾರಣ ಗುರುಪುರ ತನಕ ನಾವು ದುಡಿದುಕೊಂಡು ಕಸಬು ಮಾಡ್ತಿದ್ದದ್ದು. ಈಗ ಎಲ್ಲಿಗೆ ಕೂಡ ನಮಗೆ ಜಲ್ಲದಲ್ಲಿ ದೋಣಿಯನ್ನು ಮುಂದೆ ಚಲಿಸುವಂತೆ ಇಲ್ಲ. ಮತ್ತು ಇವರು ಯಾವ ರೀತಿ ಒಂದು ನದಿಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು 30 ಫೀಟ್ನಷ್ಟು ಇವರು ಜಲ್ಲಾಕಿ ಜಾಲಿಯಿಂದ ಅದನ್ನು ಹೊಯ್ಗೆ ತೆಗೆತಿದ್ದಾರೆ. ಇದನ್ನು ಆದಷ್ಟು ಬೇಗವೇ ಇದನ್ನು ನಿಲ್ಲಿಸಬೇಕು. ಹೀಗೆ ನಮ್ಮ ಪಾಲ್ಗುಣಿಯಲ್ಲಿ ಅವರು ಮಾಡೋದು ಬೇಡ. ಯಾಕೆಂತ ಹೇಳಿದರೆ ಇದರಿಂದ ನಮ್ಮ ಬಡ ಕುಟುಂಬಕ್ಕೆ ತುಂಬ ತೊಂದರೆ ಆಗ್ತುಂಟು. ಚಟ್ಟಿಯ ಸಹಾಯದಿಂದ ಮರಳು ತೆಗೆಯಿರಿ, ಆದರೆ ಜಲ್ಲ ಉಪಯೋಗಿಸಿ ಮರಳು ತೆಗೆಯೋದ್ರಿಂದ ಮರಳಿನ ದಿಬ್ಬಗಳಿಲ್ಲದೆ ಇರೋದ್ರಿಂದ ಮೀನುಗಾರಿಕೆ ನಡೆಸಲು ತೊಂದರೆಯಾಗ್ತಾ ಇದೆ. ನದಿಯಲ್ಲಿ ಮೀನು ಸಹಿತ ಮರುವಾಯಿ ತೆಗೆದು ಜೀವನ ಸಾಗಿಸುವವರು ನಾವು. ಈ ರೀತಿ ಮರಳು ತೆಗೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಬಹುದೊಡ್ಡ ಸಮಸ್ಯೆ ಉಂಟಾಗಲಿದೆ ಎಂದು ಹೇಳ್ತಾರೆ ಸ್ಥಳೀಯ ಮೀನುಗಾರರು. ಮೀನುಗಾರಿಕೆ ಮಲ್ಪುನಕಲೆಗೆ ಭಾರಿ ತೊಂದರೆ ಉಂಟು. ಆ ನಮ್ಮದ ಗಣಿಗಾರಿಕೆ ದಿಟ್ಟು ಆ ಜಲ್ಲವನ್ನು ಆಲ ಒಕ್ಕಲು ದೆಪ್ಪುಡ ಅಂದರೆ ದುಬ್ಬದಲ್ಲಿ ಎಕ್ಕೊಡು ಕಾಲು ಐಟ ಮುರುಕು ದೆತ್ತೆರಡ ಬಲ್ಲೆ ಜಾಪುಡ ಅವಳು ಒದಿದೆಟ್ಟೆ ಅಕ್ಲು ಮಲ್ಲ ಜಲ್ಲೋಡು ಪಾಡ್ದು ಮಲ್ಲ ಗುರಿ ದೆತ್ತದು ಐಟ ಮಾತ ಒಂಡನೆ ಮಲ್ತು ಪಾಡುವರು. ಒಂಡನೆ ಮಲ್ತು ಪಾಡಿನ ಮಾತೆರೆಗಳ ಜೀವನಗೂ ಕಷ್ಟ ಬನ್ನಗ ಮೀನುಗಾರಿಕೆ ಮಲ್ತೊಂಬೋನಾಗ ಐಟೆ ಜಲ್ಲದ ದೈಟ್ ತಿತ್ತು ಬೂಡ್ದು ಜನಕ್ಲ ಜೀವೆಲ್ಲ ಪೋವರ ಸಾಧ್ಯ ಉಂಡು. ಅದು ನೀಂದರೆ ಗೊತ್ತು ಜದ್ದಾಗ್ಲಿತ್ತೆರಡ ಅಂಚ ಐಟ್ ಪಾಡೋದು ದಯ ಬಲ್ತದೆ ಒಯ್ಗೆ ಪೊಯ್ಯದ ಎಪ್ಪುನೇನು ಉಂತದು ಬೊಡ್ಡಾಕ್ಲು ಮುರುಕುದು ದೆಪ್ಪುನ ದೆಪ್ಪಾಡು ಒಂಜ ಐಟ ಕೈ ತಾಳಿತದೆ. ಈ ಜಲ್ಲೋಡು ಮಾತ್ರ ದೆಪ್ಪರ ಬಲ್ಲಿದೆ. ಫಲ್ಗುನಿ ನದಿಯಲ್ಲಿ ಮರಳುಗಾರಿಕೆ ನಡೆಸುವ ಬಗ್ಗೆ ನದಿ ಮೀನುಗಾರರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ರವರಿಗೂ ಮನವಿಯನ್ನ ನೀಡಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗೆ ಮುಕ್ತಿ ದೊರೆಯದಿದ್ದಲ್ಲಿ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಅಂತ ಸ್ಥಳೀಯರಾದ ಯಾದವ ತಿಂಗಳಾಯ, ಕಿರಣ್ ಕರ್ಕೇರ, ನವೀನ್ ಸಾಲ್ಯಾನ್, ಪೂರ್ಣಿಮಾ, ಉಷಾ, ವಿಜಯ್, ಹೇಮಾ, ತಾರನಾಥ್, ಹರೀಶ್, ಜೋಸೆಫ್ ತಿಳಿಸಿದ್ದಾರೆ. ಈ ನೆಡ್ಡುಮಲವರ ಮನವಿ ಪೂರ ಕೊರಿಯ ಹುರ್ದಾಡ್ಲಾಗ ಏರ್ಲವೇನು ಎಂಗಲ ಮೀನುಗಾರಿಕೆದ ಕೈಗಾರಿಕೆಗೆ ಸ್ಪಂದನೆ ಮಲ್ತಿದ್ದೇರು. ದಯಪಂಡ ನನ್ನದು ಎಂಗಳ ಜೀವನ ಭಾರಿ ಭಂಗ ಇಜ್ಜಿ ಉದೇನು ಉಂತಾಯ್ಜರು ಬಂದಂಡ ಎಂಗಳು ಮಾತ ಅಂಜೋವು ಪುಂಜೋಲು ಪೂರ ಇಡೀ ಊರು ಅಕ್ಲೇನು ದಪ್ಪಂದಿಲಕ್ಕ ಅಕ್ಲೇನು ಗಿಡ ಪುಲಕನೆ ಮಲ್ಪ ದಯಪಂಡ ಅದು ಓಲ್ತು ಜಾಗಡ್ ಹೊಲದಲ್ಲಿ ತಗೊಳ್ ಬರ್ತದೆ ಮೂಲು ನಮ್ಮ ಈ ಜಾಗ ನಮ್ಮ ಊರು ಬರ್ತದೆ ಮಲ್ಪೇರು ಅಪ್ಪಗೆ ಎಂಕಲ್ ಮನವಿ ಕೊಡ್ನಲ್ಲ ಮಲಮಲ್ಲ ಮಿನಿಸ್ಟರ್ನಕ್ಲೆ ಕೊಡ್ನಲ್ಲ ಅಕ್ಲು ದಪ್ಪುಜೇರು ಇಂಕು ಜಂಜೆ ಪತ್ತುನು ಮರ ದೆಪ್ಪುನು ಮಾಲ ಪತ್ತುನು ಪೂರ ಬೇರೆ ಮಲ್ಪ ಐತೆ ಇಂಕ್ಲು ಮುಲ್ಪ ಗುರಿ ಆಯ್ನೆಟ್ಟು ಇಂಕ್ಲಿಗೆ ಜಲ್ಲಡ್ ಒಚ್ಚಿರಣ ಆಪುಜಿ ಕೈಟ್ ಮರ ದೆಪ್ಪಿರಲ್ಲ ಆಪುಜಿ ಮುಗುಲಿತೆ ಜಲ್ಲಡ್ ಪಾಡ್ದು ಪೊಯ್ದುಪ್ಪೇರು ನಮ್ಮತ್ತೆ ಮರವ ಇತ್ತಿನ ಪುರ ಸೈಕೊಂಡು ಬೊಕ್ಕ ಚಟ್ಟಿ ದೆತ್ತಿರಲ್ಲ ಮರ ಪುರ ಪೋಪುಂಡು ಜನಕ್ಕೆ ಜೀವನ ದೆಪ್ಪುಣ ಇಂಚ ಎಂಕಲೆ ತುದೆ ತಂದೆ ಬೇತೆ ಹೂ ಕೆಲಸ ಎಲ್ಲ ಮಲ್ಪೇರೆ ಸಾಧ್ಯ ಇಜ್ಜೆ ಎಂಕಲ್ಡ ಆಮೆ ಪ್ರಕಾರ ನಿಗ್ಲು ಎಂಕಲೆಗ್ ಆ ಒಂದು ಪೊಯ್ಯದ ಉಂದೇನು ಉಂತದ್ದು ಎಂಕಲೆಗ್ ಪೊರ್ಲು ಮಲ್ತದೆ ಎಂಕಲ್ ನಾನು ಲೆಗ್ಲ ಎಂಕಲೆಗ್ಲ ಬೆನ್ಪಿನಕ್ಕ ನಿಗ್ಲು ಮಲ್ತು ಕೊರೋಡು ಎಂಕಲೆಗ್ ಮರುವ ಎಟ್ಟಿ ಅವೇ ಎದೆತ್ತೊಂದು ಎಂಕುಲು ಜೀವನ ಮನ್ಪುನಕುಲು ದಯ ಮಲ್ತದೆ ಎಂಕುಲು ಮಾತ ಮಿತ್ತದ ಕಳ್ಳ ಪೂರ ಎಂಕುಲು ಮನವಿ ಕೊಡ್ತಾ ಉಂದೇನು ದಯ ಮಂತು ಉಂತೋಡಂದು ಎಂಕಲೆ ಒಲ್ಪಲ ಬೆನ್ಪಿನ ಜಾಗಿಜೆ ಎಂಕುಲು ಉಂದೇ ತುದೇ ನಂಬುದು ಉಪ್ಪುನಕುಲು ದಯ ಮಂತದು ನಿಕುಲು ಉಂದೇನು ಪೊಯ್ಯದೇನು ಒಂಜಿ ದಯ ಮಂತು ಉಂತೋಡಂದು ನಿಕಳ್ಳ ಪೂರಡ ವಿನಂತಿ ಮಂತೋನುಲ್ಲ. ಇನ್ನು ಇದೇ ವೇಳೆ ಫಲ್ಗುನಿ ನದಿಯಲ್ಲಿ ನದಿ ಮೀನುಗಾರರ ಸಂಘದವರು ವಿಶೇಷ ಪೂಜೆಯನ್ನ ನೆರವೇರಿಸಿದರು.
ಒಟ್ಟಿನಲ್ಲಿ ಫಲ್ಗುಣಿ ನದಿಯನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇರುವ ಅದೆಷ್ಟೋ ಮಂದಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕಾಗಿದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.